ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕನ್ನಡ ಕಲಿಯೋಣ ಚಾನಲ್. ನಿಮ್ಮೆಲ್ಲರಿಗೂ ಮಧುರ ಕನ್ನಡ ಕಲಿಯೋಣ ಚಾನಲಿಗೆ ಸ್ವಾಗತ. ಲೆಸನ್ 45. ಇನ್ ಟುಡೇಸ್ ಕ್ಲಾಸ್ ಲೆಟ್ಸ್ ಲರ್ನ್ ಅಬೌಟ್ ಮೊಬೈಲ್ ಫೋನ್ ಕಾನ್ವರ್ಸೇಷನ್. ಇನ್ ಕನ್ನಡ ವಿ ಸೇ ನಡೆಯುಲಿ ಸಂಭಾಷಣೆ. ನಡೆಯುಲಿ ಮೀನ್ಸ್ ಮೊಬೈಲ್ ಫೋನ್, ಸಂಭಾಷಣೆ ಮೀನ್ಸ್ ಕಾನ್ವರ್ಸೇಷನ್. ಹಾಯ್, ಹಲೋ, ನಮಸ್ತೆ or namaskara. So, in case of receiving a call, I should ask, may I know who is calling? It's a formal way. You can say, ಯಾರು ಕರೆ ಮಾಡುತ್ತಿದ್ದಾರೆಂದು ನಾನು ತಿಳಿಯಬಹುದೇ? ಯಾರು ಕರೆ ಮಾಡುತ್ತಿದ್ದಾರೆಂದು ನಾನು ತಿಳಿಯಬಹುದೇ? Friends, here we know the verb call. In Kannada, ಕರೆ. Who is calling? ಯಾರು ಕರೆ ಮಾಡುತ್ತಿದ್ದಾರೆ? ಮಾಡುತ್ತಿದ್ದಾರೆ ಇಸ್ ಪ್ರೆಸೆಂಟ್ ಟೆನ್ಸ್. ಕಾಲಿಂಗ್, ಮಾಡುತ್ತಿದ್ದಾರೆ. ಮೇ ಐ ನೋ, ನಾನು ತಿಳಿಯಬಹುದೇ. ತಿಳಿ ಮೀನ್ಸ್ ನೋ. ಮೇ ಐ ನೋ, ನಾನು ತಿಳಿಯಬಹುದೇ. ಮೇ ಐ ನೋ ಹೂ ಈಸ್ ಕಾಲಿಂಗ್? ಯಾರು ಕರೆ ಮಾಡುತ್ತಿದ್ದಾರೆಂದು ನಾನು ತಿಳಿಯಬಹುದೇ? ಹೂ ಈಸ್ ಕಾಲಿಂಗ್ ಪ್ಲೀಸ್? ಯಾರು ಕರೆ ಮಾಡುತ್ತಿರುವುದು? ಯಾರು ಕರೆ ಮಾಡುತ್ತಿರುವುದು? If you are speaking informally, then you can say, who is this? ಯಾರಿದು? ಯಾರಿದು? Where are you calling from? ನೀವು ಎಲ್ಲಿಂದ ಕರೆ ಮಾಡುತ್ತಿದ್ದೀರಿ? ನೀವು ಎಲ್ಲಿಂದ ಕರೆ ಮಾಡುತ್ತಿದ್ದೀರಿ? ಫ್ರೆಂಡ್ಸ್, ನೀವು ಮೀನ್ಸ್ ಯು, ಎಲ್ಲಿಂದ ಫ್ರಮ್ ವೇರ್, ಕಾಲಿಂಗ್ ಕರೆ ಮಾಡುತ್ತಿದ್ದೀರಿ. So friends, let's see how to introduce oneself. This is Geeta, Vidya's classmate speaking. ನಾನು ಗೀತಾ ಮಾತನಾಡ್ತಾ ಇದ್ದೀನಿ, ವಿದ್ಯಾನ ಕ್ಲಾಸ್ಮೇಟ್. ಕ್ಲಾಸ್ಮೇಟ್ ಇನ್ ಕನ್ನಡ ಇಸ್ ಸಹಪಾಠಿ, ಬಟ್ ಯೂಶಲಿ ವಿ ಸೇ ಕ್ಲಾಸ್ಮೇಟ್ ಓನ್ಲಿ. I am calling from ಉಡುಪಿ, ಮಂಗಳೂರು ಆರ್ ಬೆಂಗಳೂರು, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಸೇ. ನಾನು ಉಡುಪಿಯಿಂದ ಕರೆ ಮಾಡುತ್ತಿದ್ದೇನೆ, ಆರ್ ನಾನು ಮಂಗಳೂರಿನಿಂದ ಕರೆ ಮಾಡುತ್ತಿದ್ದೇನೆ, ಆರ್ ನಾನು ಬೆಂಗಳೂರಿನಿಂದ ಕರೆ ಮಾಡುತ್ತಿದ್ದೇನೆ. ಸೊ ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅದನ್ನು ಹೇಳೋದು. ಇಂದ, ಇಂದ ಯು ಹ್ಯಾವ್ ಟು ಆ್ಯಡ್. ಉಡುಪಿಯಿಂದ ಮೀನ್ಸ್ ಫ್ರಮ್ ಉಡುಪಿ. ಮಂಗಳೂರಿನಿಂದ, ಮಂಗಳೂರು ಪ್ಲಸ್ ಇಂದ ಬಿಕಮ್ಸ್ ಮಂಗಳೂರಿನಿಂದ ಮೀನ್ಸ್ ಫ್ರಮ್ ಮಂಗಳೂರು, ಲೈಕ್ ದಟ್. ಸಪೋಸ್ ಯು ಆರ್ ಕಾಲಿಂಗ್ ಆನ್ ಬಿಹಾಫ್ ಆಫ್ ಸಂಬಡಿ. ಎಕ್ಸಾಂಪಲ್, ಐ ಆಮ್ ಕಾಲಿಂಗ್ ಆನ್ ಬಿಹಾಫ್ ಆಫ್ ಮಿಸ್ಟರ್ ವಿವೇಕ್. ನಾನು ಮಿಸ್ಟರ್ ವಿವೇಕ್ ರವರ ಪರವಾಗಿ ಕರೆ ಮಾಡುತ್ತಿದ್ದೇನೆ. ಆನ್ ಬಿಹಾಫ್ ಆಫ್ ಮೀನ್ಸ್ ಅವರ ಪರವಾಗಿ. ಆನ್ ಬಿಹಾಫ್ ಆಫ್ ಮಿಸ್ಟರ್ ವಿವೇಕ್ ಮೀನ್ಸ್ ಮಿಸ್ಟರ್ ವಿವೇಕ್ ರವರ ಪರವಾಗಿ ಕರೆ ಮಾಡುತ್ತಿದ್ದೇನೆ. ಐ ಆಮ್ ಕಾಲಿಂಗ್. ಫ್ರೆಂಡ್ಸ್, ಇಫ್ ಯು ಆರ್ ಆಸ್ಕಿಂಗ್ ಅಬೌಟ್ ಪೀಪಲ್ ಅರೌಂಡ್ ಇನ್ ದ ಹೌಸ್ ಆರ್ ಪೀಪಲ್ ನಿಯರ್ ಬೈ, ಲೈಕ್ ದಟ್. ಫಾರ್ ಎಕ್ಸಾಂಪಲ್, ಈಸ್ ವಿದ್ಯಾ ಅರೌಂಡ್? ಈಸ್ ವಿದ್ಯಾ ದೇರ್? ಈಸ್ ವಿದ್ಯಾ ದೇರ್ ಇನ್ ದ ಹೌಸ್? Is Vidya around? Is Vidya there? All this you can say. ವಿದ್ಯಾ ಅವರು ಇದ್ದಾರಾ? ವಿದ್ಯಾ ಅವರು ಇದ್ದಾರಾ? Is Vidya there in the house? ವಿದ್ಯಾ ಅವರು ಮನೆಯಲ್ಲಿ ಇದ್ದಾರೆಯೇ? ವಿದ್ಯಾ ಅವರು ಮನೆಯಲ್ಲಿ ಇದ್ದಾರೆಯೇ? ಮನೆಯಲ್ಲಿ ಮೀನ್ಸ್ ಮನೆ ಪ್ಲಸ್ ಅಲ್ಲಿ, ಇನ್ ದ ಹೌಸ್ ಮನೆಯಲ್ಲಿ ಇದ್ದಾರೆಯೇ? ಇದ್ದಾರೆ ಇಸ್ ಕ್ವೆಶನ್ ಫಾರ್ಮ್, ದಟ್ ಈಸ್ ಶಿ ದೇರ್? ಶಿ ಈಸ್ ದೇರ್. ಹೋಲ್ಡ್ ಆನ್ ಪ್ಲೀಸ್, ಐ ವಿಲ್ ಕಾಲ್ ಹರ್ ನೌ. ಅವರಿದ್ದಾರೆ, ಒಂದು ನಿಮಿಷ ಲೈನ್ನಲ್ಲೇ ಇರಿ, ನಾನೀಗ ಅವರನ್ನು ಕರೆಯುತ್ತೇನೆ. ಕ್ಯಾನ್ ಐ ಟಾಕ್ ಟು ಮಿಸಸ್ ವಿದ್ಯಾ ನೌ? ನಾನೀಗ ಮಿಸಸ್ ವಿದ್ಯಾರವರೊಂದಿಗೆ ಮಾತನಾಡಬಹುದೇ? ನಾನೀಗ ಮಿಸಸ್ ವಿದ್ಯಾರವರೊಂದಿಗೆ ಮಾತನಾಡಬಹುದೇ? ಕ್ಯಾನ್ ಐ ಟಾಕ್ ನೌ? ನೌ ಮೀನ್ಸ್ ಈಗ. ಕ್ಯಾನ್ ಐ ಟಾಕ್ ನೌ? ನಾನೀಗ ಮಾತನಾಡಬಹುದೇ? ಐ ವುಡ್ ಲೈಕ್ ಟು ಸ್ಪೀಕ್ ಟು ಮಿಸಸ್ ವಿದ್ಯಾ. ನಾನು ವಿದ್ಯಾರವರೊಂದಿಗೆ ಮಾತನಾಡಲು ಬಯಸುತ್ತೇನೆ ಆರ್ ಇಚ್ಛಿಸುತ್ತೇನೆ. ಫ್ರೆಂಡ್ಸ್, ಹಿಯರ್ ಲೈಕ್ ಇಂಡಿಕೇಟ್ಸ್ ಡಿಸೈರ್. ಇಚ್ಛೆ, ಬಯಕೆ, ಆಲ್ ದೀಸ್ ಮೀನ್ಸ್ ಡಿಸೈರ್. ಸೊ ಬಯಸುತ್ತೇನೆ ಫ್ಯೂಚರ್ ಟೆನ್ಸ್ ಆರ್ ಇಚ್ಛಿಸುತ್ತೇನೆ. ಸಾರಿ, ಐ ಕಾಂಟ್ ಹಿಯರ್ ಯು. ಕ್ಷಮಿಸಿ, ನನಗೆ ನಿಮ್ಮ ಮಾತು ಕೇಳಿಸುತ್ತಿಲ್ಲ. ಸಾರಿ ಮೀನ್ಸ್ ಕ್ಷಮಿಸು, ವಿತ್ ರೆಸ್ಪೆಕ್ಟ್ ಕ್ಷಮಿಸಿ. ಹಿಯರ್ ಈಸ್ ವರ್ಬ್, ದಟ್ ಈಸ್ ಕೇಳು. ಕಾಂಟ್ ಹಿಯರ್ ಕೇಳಿಸುತ್ತಿಲ್ಲ. ನಿಮ್ಮ ಮಾತು ಮೀನ್ಸ್ ಯುವರ್ ವರ್ಡ್ಸ್. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಈಸ್ ಇಂಪಾಸಿಬಲ್. ಸೊ ಐ ಕಾಂಟ್ ಹಿಯರ್ ಯು, ನನಗೆ ನಿಮ್ಮ ಮಾತು ಕೇಳಿಸುತ್ತಿಲ್ಲ.
ಸಾರಿ, ಐ ಕಾಂಟ್ ಹಿಯರ್ ಎನಿಥಿಂಗ್ ಎಟ್ ಆಲ್. ಕ್ಷಮಿಸಿ, ನನಗೆ ನಿಮ್ಮ ಮಾತು ಏನೇನೂ ಕೇಳಿಸುತ್ತಿಲ್ಲ. ಏನೇನೂ ಕೇಳಿಸುತ್ತಿಲ್ಲ ಮೀನ್ಸ್ ಎನಿಥಿಂಗ್, ಕಾಂಟ್ ಹಿಯರ್ ಎನಿಥಿಂಗ್ ಅಟ್ ಆಲ್. ಕುಡ್ ಯು ಬಿ ಲಿಟಲ್ ಲೌಡರ್ ಪ್ಲೀಸ್? ದಯವಿಟ್ಟು ನೀವು ಸ್ವಲ್ಪ ಜೋರಾಗಿ ಹೇಳುವಿರಾ? ಹಿಯರ್ ದಯವಿಟ್ಟು ಮೀನ್ಸ್ ಪ್ಲೀಸ್, ಸ್ವಲ್ಪ ಜೋರಾಗಿ ಮೀನ್ಸ್ ಲಿಟಲ್ ಲೌಡರ್, ಸ್ವಲ್ಪ ಮೀನ್ಸ್ ಲಿಟಲ್. ಹೇಳು, ಹೇಳು ಮೀನ್ಸ್ ಸೇ, ಹೇಳುವಿರಾ? ಕುಡ್ ಯು ಸೇ ಲೈಕ್ ದಟ್? ಜೋರಾಗಿ ಹೇಳುವಿರಾ ಮೀನ್ಸ್ ಕುಡ್ ಯು ಸೇ ಲೌಡರ್. ಸ್ವಲ್ಪ ಜೋರಾಗಿ ಹೇಳುವಿರಾ ಮೀನ್ಸ್ ಕುಡ್ ಯು ಸೇ ಲಿಟಲ್ ಲೌಡರ್. ಆರ್ ಯು ಕ್ಯಾನ್ ಆಲ್ಸೋ ಸೇ, ನೀವು ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಮಾತನಾಡುವಿರಾ? ಎತ್ತರ, ಎತ್ತರ ಮೀನ್ಸ್ ಹೈ. ಧ್ವನಿ, ಧ್ವನಿ ಮೀನ್ಸ್ ವಾಯ್ಸ್. ಎತ್ತರದ ಧ್ವನಿಯಲ್ಲಿ ಮೀನ್ಸ್ ಇನ್ ಎ ಹೈಯರ್ ವಾಯ್ಸ್ ಮಾತನಾಡುವಿರಾ ಮೀನ್ಸ್ ಕುಡ್ ಯು ಸ್ಪೀಕ್. Friends, suppose if you want to ask something, then I simply wanted to ask, or just like that I wanted to ask. ನಾನು ಹೀಗೆ ಸುಮ್ಮನೆ ಕೇಳಬೇಕೆಂದು ಇದ್ದೇನೆ. ಸುಮ್ಮನೆ ಮೀನ್ಸ್ ಸಿಂಪ್ಲಿ, ಹೀಗೆ ಸುಮ್ಮನೆ ಮೀನ್ಸ್ ಜಸ್ಟ್ ಲೈಕ್ ದಟ್. ಕೇಳು ಈಸ್ ವರ್ಬ್ ಟು ಆಸ್ಕ್. ಕೇಳಬೇಕೆಂದು ಇದ್ದೇನೆ, ವಾಂಟೆಡ್ ಟು ಆಸ್ಕ್. ವಾಟ್ ಐ ವಾಂಟೆಡ್ ಟು ಆಸ್ಕ್ ಈಸ್, ನಾನು ಏನು ಕೇಳಬೇಕೆಂದು ಇದ್ದೇನೆ ಅಂದರೆ ಕೇಳಬೇಕು ಮೀನ್ಸ್ ವಾಂಟ್ ಟು ಆಸ್ಕ್. ವಾಟ್ ಐ ವಾಂಟ್ ಟು ಆಸ್ಕ್, ನಾನು ಏನು ಕೇಳಬೇಕು. ವಾಟ್ ಐ ವಾಂಟೆಡ್ ಟು ಆಸ್ಕ್ ಈಸ್ ಮೀನ್ಸ್ ನಾನೇನು ಕೇಳಬೇಕೆಂದು ಇದ್ದೇನೆ ಅಂದರೆ. ಆರ್ ವಾಟ್ ಐ ವಿಶ್ ಟು ಆಸ್ಕ್ ಈಸ್, ನಾನು ಏನು ಕೇಳ ಬಯಸುತ್ತೇನೆ ಅಂದರೆ. ಕುಡ್ ಯು ರಿಪೀಟ್ ದಟ್ ಒನ್ಸ್ ಅಗೇನ್? ನೀವು ಅದನ್ನೇ ಮತ್ತೊಮ್ಮೆ ಹೇಳಬಹುದೇ? ನೀವು ಅದನ್ನೇ ಮತ್ತೊಮ್ಮೆ ಹೇಳಬಹುದೇ? ಕ್ಯಾನ್ ಐ ಕಾಲ್ ಯು ಬ್ಯಾಕ್ ಪ್ಲೀಸ್? ನಾನು ನಿಮ್ಮನ್ನು ಮರಳಿ ಕರೆಯಬಹುದೇ ದಯವಿಟ್ಟು? ಇಟ್ ಲುಕ್ಸ್ ಲೈಕ್ ದೇರ್ ಈಸ್ ಸಮ್ ನೆಟ್ವರ್ಕ್ ಪ್ರಾಬ್ಲಮ್. ನೆಟ್ವರ್ಕಿನ ಸಮಸ್ಯೆ ಇದೆ ಎಂದು ತೋರುತ್ತಿದೆ. ತೋರುತ್ತಿದೆ ಮೀನ್ಸ್ ಇಟ್ ಲುಕ್ಸ್ ಲೈಕ್ ದೇರ್ ಈಸ್, ಆರ್ ಇಟ್ ಸೀಮ್ಸ್ ಲೈಕ್ ದೇರ್ ಈಸ್, ಲೈಕ್ ದಟ್. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೆಡ್. ನೀವು ಏನು ಹೇಳಿದ್ರಿ ಅಂತ ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಲಿಲ್ಲ ಮೀನ್ಸ್ ಡಿಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗಲಿಲ್ಲ ಮೀನ್ಸ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಯು ಸೆಡ್, ವಾಟ್ ಯು ಸೆಡ್ ಮೀನ್ಸ್ ನೀವೇನು ಹೇಳಿದ್ರಿ. ವಾಟ್ ಡಿಡ್ ಯು ಸೇ, ನೀವು ಏನು ಹೇಳಿದ್ರಿ. ಕ್ಯಾನ್ ಯು ಸೇ ದಟ್ ಅಗೇನ್? ನೀವು ಅದನ್ನು ಮತ್ತೊಮ್ಮೆ ಹೇಳಬಹುದೇ? ಸಾರಿ, ಯುವರ್ ವಾಯ್ಸ್ ಈಸ್ ಬ್ರೇಕಿಂಗ್. ಕ್ಷಮಿಸಿ, ನಿಮ್ಮ ಧ್ವನಿ ಮುರಿಯುತ್ತಿದೆ. ಫ್ರೆಂಡ್ಸ್, ಇನ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬ್ರೇಕಿಂಗ್ ಮೀನ್ಸ್ ಮುರಿಯುವುದು, ಬ್ರೇಕಿಂಗ್ ಮುರಿಯುತ್ತಿದೆ. ಬಟ್ ಇನ್ ಆ್ಯಕ್ಚುಯಲ್ ಸ್ಪೋಕನ್ ಕನ್ನಡ ವಿ ಸೇ ಮಧ್ಯ ಮಧ್ಯದಲ್ಲಿ ಸರಿಯಾಗಿ ಕೇಳಿಸುತ್ತಿಲ್ಲ. ಕ್ಷಮಿಸಿ ಮೀನ್ಸ್ ಸಾರಿ, ನಿಮ್ಮ ಧ್ವನಿ ಯುವರ್ ವಾಯ್ಸ್ ಈಸ್ ಬ್ರೇಕಿಂಗ್, ಮಧ್ಯದಲ್ಲಿ ಸರಿಯಾಗಿ ಕೇಳಿಸುತ್ತಿಲ್ಲ. ಬ್ರೇಕಿಂಗ್ ಮೀನ್ಸ್ ನಾಟ್ ಏಬಲ್ ಟು ಹಿಯರ್ ಪ್ರಾಪರ್ಲಿ, ದಟ್ ಈಸ್ ದ ಮೀನಿಂಗ್. ಸೊ ಮಧ್ಯದಲ್ಲಿ ಇನ್ ಬಿಟ್ವೀನ್ ಸರಿಯಾಗಿ ಕೇಳಿಸುತ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ಹಿಯರ್ ಪ್ರಾಪರ್ಲಿ. ಶಾಲ್ ಐ ಕಾಲ್ ಯು ಲೇಟರ್? ನಾನು ನಿಮಗೆ ನಂತರ ಕರೆ ಮಾಡಲೇ? ನಂತರ ಮೀನ್ಸ್ ಲೇಟರ್, ಕರೆ ಮಾಡಲೇ ಮೀನ್ಸ್ ಶಾಲ್ ಐ ಕಾಲ್. ಐ ವಿಲ್ ಕಾಲ್ ಯು ಬ್ಯಾಕ್ ಅಗೇನ್. ನಾನು ನಿಮಗೆ ಮತ್ತೆ ಕರೆ ಮಾಡುತ್ತೇನೆ. ಕ್ಯಾನ್ ಯು ಹಿಯರ್ ಮೀ? ನಿಮಗೆ ಕೇಳಿಸುತ್ತಿದೆಯೇ? ನಿಮಗೆ ಕೇಳಿಸುತ್ತಿದೆಯೇ? ಕ್ಯಾನ್ ಯು ಹಿಯರ್ ಮೀ ನೌ? ಈಗ ನಿಮಗೆ ಕೇಳಿಸುತ್ತಿದೆಯೇ? ನೌ ಮೀನ್ಸ್ ಈಗ. ನೋ, ಐ ಕಾಂಟ್ ಹಿಯರ್ ಯು. ಇಲ್ಲ, ನನಗೆ ಕೇಳಿಸುತ್ತಿಲ್ಲ. ನೋ, ಐ ಕಾಂಟ್ ಹಿಯರ್ ಎನಿ ಆಫ್ ಯುವರ್ ವರ್ಡ್ಸ್ ಅಟ್ ಆಲ್. ಇಲ್ಲ, ನನಗೆ ನಿಮ್ಮ ಮಾತು ಏನೇನು ಕೇಳಿಸುತ್ತಿಲ್ಲ. ಎಸ್, ಐ ಕ್ಯಾನ್ ಹಿಯರ್ ಯು ನೌ. ಹೌದು, ಈಗ ನನಗೆ ಕೇಳಿಸುತ್ತಿದೆ. ಹೌದು ಮೀನ್ಸ್ ಎಸ್, ಈಗ, ನೌ. ಸಾರಿ, ದಿಸ್ ಈಸ್ ರಾಂಗ್ ನಂಬರ್. ಕ್ಷಮಿಸಿ, ಇದು ರಾಂಗ್ ನಂಬರ್. ಸಾರಿ, ಹಿಯರ್ ದೇರ್ ಈಸ್ ನೋಬಡಿ ಬೈ ದಟ್ ನೇಮ್. ಕ್ಷಮಿಸಿ, ಆ ಹೆಸರಿನಿಂದ ಇಲ್ಲಿ ಯಾರೂ ಇಲ್ಲ. ಹೋಮ್ ವುಡ್ ಯು ಲೈಕ್ ಟು ಸ್ಪೀಕ್ ಟು? ನೀವು ಯಾರೊಂದಿಗೆ ಮಾತನಾಡಲು ಬಯಸುತ್ತೀರಿ? ಜಸ್ಟ್ ಎ ಮಿನಿಟ್, ಒಂದು ನಿಮಿಷ. ಹೋಲ್ಡ್ ಆನ್ ಪ್ಲೀಸ್, ಸ್ವಲ್ಪ ತಡೆಯಿರಿ.
ಹೋಲ್ಡ್ ಆನ್ ಪ್ಲೀಸ್, ಐ ವಿಲ್ ಕಾಲ್ ಹರ್ ನೌ. ದಯವಿಟ್ಟು ಸ್ವಲ್ಪ ತಡೆಯಿರಿ, ನಾನೀಗ ಅವಳನ್ನು ಕರೆಯುತ್ತೇನೆ. ಹೋಲ್ಡ್ ಆನ್ ಫಾರ್ ಎ ಸೆಕೆಂಡ್, ಒಂದು ಕ್ಷಣ ತಡೆಯಿರಿ. ಸಾರಿ ಟು ಕೀಪ್ ಯು ವೇಟಿಂಗ್, ಕ್ಷಮಿಸಿ ನಿಮ್ಮನ್ನು ಕಾಯಿಸುತ್ತಿದ್ದೇನೆ. ಸಾರಿ, ಹೀ ಈಸ್ ಆನ್ ಆನ್ ಅನದರ್ ಕಾಲ್ ರೈಟ್ ನೌ. ಕ್ಷಮಿಸಿ, ಅವರು ಇದೀಗ ಮತ್ತೊಂದು ಕರೆಯಲಿದ್ದಾರೆ. ಸಾರಿ, ಹಿ ಹ್ಯಾಸ್ ಗಾನ್ ಔಟ್ ಆಫ್ ಸ್ಟೇಷನ್. ಕ್ಷಮಿಸಿ, ಅವರು ಊರಿಗೆ ಹೋಗಿದ್ದಾರೆ. ಹೀ ಈಸ್ ನಾಟ್ ಎಟ್ ಬ್ಯಾಕ್. ಅವರು ಇನ್ನೂ ಹಿಂದಿರುಗಲಿಲ್ಲ. ಶಿ ಹ್ಯಾಸ್ ಗಾನ್ ಔಟ್ ಫಾರ್ ಶಾಪಿಂಗ್. ಅವಳು ಶಾಪಿಂಗ್ಗಾಗಿ ಹೋಗಿದ್ದಾಳೆ. ಫ್ರೆಂಡ್ಸ್, ಹಿಯರ್ ಅವಳು ಶಾಪಿಂಗ್ಗಾಗಿ ಹೋಗಿದ್ದಾಳೆ ಮೀನ್ಸ್ ಶಿ ಈಸ್ ಯಂಗರ್ ಟು ಯು. ಸೊ ಅವಳು, ಇಫ್ ಶಿ ಈಸ್ ಎಲ್ಡರ್ ದೆನ್ ಅವರು ಶಾಪಿಂಗ್ಗಾಗಿ ಹೋಗಿದ್ದಾರೆ. ಡೂ ಯು ನೋ ವೆನ್ ಶಿ ವುಡ್ ಬಿ ಬ್ಯಾಕ್? ಅವಳು ಯಾವಾಗ ಹಿಂದಿರುಗುತ್ತಾಳೆಂದು ನಿಮಗೆ ತಿಳಿದಿದೆಯೇ ಆರ್ ಗೊತ್ತೇ? ಯಾವಾಗ ಮೀನ್ಸ್ ವೆನ್, ಯಾವಾಗ ಹಿಂದಿರುಗುತ್ತಾಳೆಂದು. ವೆನ್ ಶಿ ವುಡ್ ಬಿ ಬ್ಯಾಕ್ ನಿಮಗೆ ಗೊತ್ತೇ ಆರ್ ನಿಮಗೆ ತಿಳಿದಿದೆಯೇ ಮೀನ್ಸ್ ಡೂ ಯು ನೋ. ವೆನ್ ಹಿ ವುಡ್ ಬಿ ಬ್ಯಾಕ್ ವಿತ್ ರೆಸ್ಪೆಕ್ಟ್, ಅವರು ಯಾವಾಗ ಹಿಂದಿರುಗುತ್ತಾರೆ. ಫಾರ್ ಯಂಗರ್ ಪರ್ಸನ್, ಅವನು ಯಾವಾಗ ಹಿಂದಿರುಗುತ್ತಾನೆ ಆರ್ ಸಿಂಪ್ಲಿ ಅವನು ಯಾವಾಗ ಬರ್ತಾನೆ. ಕುಡ್ ಯು ಆಸ್ಕ್ ಹಿಮ್ ಟು ಕಾಲ್ ಮೀ ಬ್ಯಾಕ್ ಪ್ಲೀಸ್? ನನಗೆ ಮರಳಿ ಕರೆ ಮಾಡಲು ನೀವು ಅವರಿಗೆ ಹೇಳಿರಿ ದಯವಿಟ್ಟು. ಐ ವುಡ್ ಲೈಕ್ ಟು ಲೀವ್ ಹರ್ ಎ ಮೆಸೇಜ್. ನಾನು ಅವಳಿಗೆ ಒಂದು ಸಂದೇಶವನ್ನು ಬಿಡಲು ಬಯಸುತ್ತೇನೆ. ಫ್ರೆಂಡ್ಸ್, ಹಿಯರ್ ಸಂದೇಶ ಮೀನ್ಸ್ ಮೆಸೇಜ್, ಬಿಡು ಮೀನ್ಸ್ ಲೀವ್, ಬಿಡಲು ಟು ಲೀವ್. ಬಯಕೆ ಈಸ್ ಡಿಸೈರ್, ಬಯಸುತ್ತೇನೆ ಈಸ್ ಫ್ಯೂಚರ್ ಟೆನ್ಸ್ ಐ ಲೈಕ್ ಟು. ಒಂದು ಸಂದೇಶವನ್ನು ಬಿಡಲು ಬಯಸುತ್ತೇನೆ, ಲೈಕ್ ಟು ಲೀವ್ ಎ ಮೆಸೇಜ್, ಅವಳಿಗೆ ಟು ಹರ್. ಕ್ಯಾನ್ ಐ ಟೇಕ್ ಎ ಮೆಸೇಜ್? ನಾನು ಸಂದೇಶವನ್ನು ತೆಗೆದುಕೊಳ್ಳಬಹುದೇ? ತೆಗೆದುಕೋ ಮೀನ್ಸ್ ಟೇಕ್, ತೆಗೆದುಕೊಳ್ಳಬಹುದೇ ಮೀನ್ಸ್ ಕ್ಯಾನ್ ಐ ಟೇಕ್. ಪ್ಲೀಸ್ ಲೆಟ್ ಹರ್ ನೋ ದಟ್ ಐ ವುಡ್ ಲೈಕ್ ಟು ಮೀಟ್ ಹರ್. ನಾನು ಅವಳನ್ನು ಭೇಟಿಯಾಗಲು ಬಯಸುತ್ತೇನೆ ಎಂದು ದಯವಿಟ್ಟು ಅವಳಿಗೆ ತಿಳಿಸಿರಿ. ಭೇಟಿ ಮೀನ್ಸ್ ಮೀಟ್, ಭೇಟಿಯಾಗಲು ಮೀನ್ಸ್ ಟು ಮೀಟ್. ಅವಳನ್ನು ಭೇಟಿಯಾಗಲು ಬಯಸುತ್ತೇನೆ ಮೀನ್ಸ್ ಲೈಕ್ ಟು ಮೀಟ್ ಹರ್. ಎಂದು ಲೈಕ್ ದಟ್, ದಯವಿಟ್ಟು ಅವಳಿಗೆ ತಿಳಿಸಿರಿ. ಪ್ಲೀಸ್ ಲೆಟ್ ಹರ್ ನೋ, ತಿಳಿಸು ಮೀನ್ಸ್ ಟು ಇನ್ಫಾರ್ಮ್, ಲೈಕ್ ದಟ್ ವಿತ್ ರೆಸ್ಪೆಕ್ಟ್ ತಿಳಿಸಿರಿ. ಯು ಮೇ ಕಾಲ್ ಹರ್ ಇನ್ ದ ಈವ್ನಿಂಗ್. ನೀವು ಅವಳಿಗೆ ಸಂಜೆ ಕರೆ ಮಾಡಬಹುದು. ಸಂಜೆ ಮೀನ್ಸ್ ಈವ್ನಿಂಗ್, ಕರೆ ಮಾಡಬಹುದು ಮೀನ್ಸ್ ಯು ಮೇ ಕಾಲ್. ನೀವು ಅವಳಿಗೆ ಸಂಜೆ ಕರೆ ಮಾಡಬಹುದು. ಯು ಮೇ ಕಾಲ್ ಹರ್ ಇನ್ ದ ಈವ್ನಿಂಗ್. ಪ್ಲೀಸ್ ಕಾಲ್ ಅಗೇನ್, ದಯವಿಟ್ಟು ಮತ್ತೊಮ್ಮೆ ಕರೆ ಮಾಡಿ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ನಿಮ್ಮೊಂದಿಗೆ ಮಾತನಾಡಿದ್ದು ಚಂದ ಇತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ನಿಮ್ಮ ಸಹಾಯಕ್ಕೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ನಿಮಗೆ ಸುದಿನವಾಗಿರಲಿ. ಟೇಕ್ ಕೇರ್. ಭದ್ರ, ಹುಷಾರಾಗಿರಿ. ಯು ಕ್ಯಾನ್ ಆಲ್ಸೋ ಸೇ ಜಾಗರೂಕತೆಯಿಂದ ಇರಿ ಆರ್ ಹುಷಾರಾಗಿ ನೋಡ್ಕೊಳ್ಳಿ, ಲೈಕ್ ದಟ್. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಲೆಟ್ಸ್ ಲರ್ನ್ ಮೋರ್ ಕಾನ್ವರ್ಸೇಷನ್ಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋಸ್. ಮುಂದಿನ ವಿಡಿಯೋದಲ್ಲಿ ಇನ್ನೆಷ್ಟು ಸಂಭಾಷಣೆಗಳನ್ನು ಕಲಿಯೋಣ. ಅಲ್ಲಿ